ಅರ್ತಿಯದಲ್ಲಿ ಪರಿಯೊಳಗಿರಗದೆ 8 ದಿನದ ಮೇಲೆರಡಾಗಿ ಮತ್ತೆ ಯಾಚಕ ಬ್ರಾಹ್ಮಣ ಬಂದನು ಉತ್ತಮ ಚಂದ್ರಾವಳಿ ಮನೆಗೆ ಪರಿಗಿಸಿ ವಿಪ್ರನ ಸುದತಿ ನುಡಿದಳು ಹರುಷದಿ ನೀವಿಗೆಲ್ಲಿದ್ದಾಗ ತೆರಳಿದಿರೆ ನಲ ತರಳೆಯ ನೀಕ್ಷಿಸಿ ಉರಿದನು ತನ್ನಯ ಮನದಂದ ಬಂಧಿಸಿಕೊಂಡಿದ್ದೇನೆ. ಒಳ್ಳೆಯದಾಗ್ಲಿ ಅಮ್ಮ, ಒಳ್ಳೆಯದಾಗ್ಲಿ. ಕರೆತಂದು ಕೊಳ್ಳಿರಿಸಿದ್ದೇನೆ. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರಂತೆ. ಹೌದೌದು. ಅಪಾರವಾದಂತ ಗೌರವ ಸ್ವಾಮಿ ನಿಮಗೆ. ಸರ್ಕಾರದಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲ ಕೊಟ್ಟಿದ್ದೀವಿ, ವ್ಯವಸ್ಥೆ ಒಳ್ಳೆಯದುಂಟು. ಕೇಳ್ತೇನಂತ ತಾವು ತಪ್ಪಾಗಿ ತಿಳ್ಕೊಳ್ಬಾರ್ದು. ತಪ್ಪನ್ನು ಹೇಳಬಾರ್ದು. ಸರಿ, ತಾವು ಇದುವರೆಗೂ ಗೊತ್ತಿಲ್ಲ ನನಗೆ. ಅಪರಿಚಿತರು ತಾವು. ಇಲ್ಲಿವರೆಗಾಗಿ ಬಂದಿದ್ದೀರಲ್ಲ, ಇಲ್ಲಿಗಂತಲೇ ಬಂದದ್ದು ನೀವು? ಅಯ್ಯೋ, ನಾನು ಬಂದದ್ದು ಇಲ್ಲಿಗೆ ಅಂತಲ್ಲ, ಸುತ್ತಾಡ್ತಾ ಬರುವಾಗ ಇಲ್ಲಿಗೆ ಬಂದ ಹಾಗೆ. ತಾವು ಯಾರು ಅಂತ ಹೇಳಬಹುದೇ? ಅಮ್ಮ, ಬಡವನು ಉದರ ನಿಮಿತ್ತದಿ ನಾನು ಪಡವೆಯೊಳಗೆ ಚರಿಸುವೆನು ಮಳದಿ ಏನಾದರೂ ಕೊಡು ಸಂಭಾವನೆ ತಡೆಯದಿ ಗೋಕುಲ ಕೈದುವೆನೋ ಕಂಡಾಗಲೆಲ್ಲ ಅಮ್ಮ ಅಂತ ಕರೆಯುವ ಒಂದು ಸಂಸ್ಕಾರವನ್ನು ನಾವು ಹೊಂದಿದ್ದೇವೆ. ಉತ್ತಮವಾದಂತ ಸಂಸ್ಕಾರದಲ್ಲೇ ಬೆಳೆದವರು. ಹಾಗಾಗಿ ಉಳಿದ ಎಲ್ಲವರಿಗೂ ಅಂತ ಸಂಸ್ಕಾರ ಇದ್ರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ. ಹಾಗೆ ಕರೆಯುವುದರಿಂದಲೇ ಮುದುಕನಾದರೂ ಈಗಲೂ ಹೀಗೆ ಸರಿ ಇದ್ದೇನೆ ನಾನು. ಅಮ್ಮ, ನೀನೇ ಕೇಳಿದೆಯಲ್ಲ ನನ್ನ ಪರಿಚಯವನ್ನು. ಯಾರು ತಾವು? ಹೇಳುವುದಕ್ಕೆ ಮುಂದೆ ಏನು ಹಿಂದೆ ಏನು ಅಂತ ನನಗೆ ಗೊತ್ತೇ ಬೇಕಲ್ಲ. ಹೌದು, ಆಮನನಾದ ನಾವುಗಳು ನಿತ್ಯ ಏನು ತಿರುಗಾಡುತ್ತಲೇ ಇರುವುದು. ನಮ್ಮದು ಪರಿವ್ರಾಜಕ ವೃತ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ತಿರುಗಾಟ, ಅಧ್ಯಯನ, ಮನೆ ಮಠ ಇಂಥದ್ದು ಎಂಥದ್ದು ಇಲ್ಲಮ್ಮ. ತಿರುಗಾಟದ ಕೊನೆಗೂ ಮನೆ ಹೋಗ್ಲಿಕ್ಕಿಲ್ವಾ? ಅದೊಂದು ಕ್ರಮವೇ ಇಲ್ಲ. ಹೋದ ಊರೇ ನಮ್ಮ ಮನೆ, ಅಲ್ಲಿರುವ ಜನಗಳೇ ನಮ್ಮ ಬಂಧುಗಳು, ಅವರು ಕೊಟ್ಟದ್ದೇ ನಮ್ಮ ಊಟ. ಹೀಗೆ ಅಂತ ನಾವು ಬದುಕುವುದು. ಹೀಗೆ ಬರುವಾಗ ನಿನ್ನ ಮನೆ ಕಂಡಿತು, ಬರಬೇಕು ಅಂತ ಆಯಿತು. ನೀನೇನಾದ್ರೂ ಕೊಟ್ರೆ ಅದನ್ನು ಪಡೆದು ಇಲ್ಲಿ ಮುಂದೆ ಹೋಗುವುದು. ಇಲ್ಲಿ ನಿಲ್ಲುವುದಿಲ್ಲ, ಆದ್ರೆ ಹೋಗುವಲ್ಲಿ ಒಂದು ಗುರಿ ಉಂಟು, ಇಲ್ಲಿಗೆ ಹೋಗಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡೇ ಹೊರಡುವುದು. ನೀವು ಹೊರಡುವಾಗಲೇ ಎಲ್ಲಿದ್ದೀರಿ ಎನ್ನುವುದು ಮುಖ್ಯ ಅಲ್ಲ, ಈಗ ಇಲ್ಲಿದ್ದೀರಿ, ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗುವುದಂತ. ಹೌದೌದು, ಒಂದು ಗೊತ್ತು ಗುರಿ ಮಾಡಿಕೊಂಡೇ ಹೋಗುವುದು. ಹೌದೇ? ಇವತ್ತು ಇಲ್ಲಿ ಇದ್ರೆ ಹೋಗ್ಬೇಕಂತ ಹೇಳುವುದಿಲ್ಲ. ಒಂದು ವೇಳೆ ನನ್ನ ಸತ್ಕಾರವನ್ನು ಸ್ವೀಕರಿಸಿದಂತ ನೀವು ಇಲ್ಲಿಂದ ಮುಂದುವರಿದ್ರೆ ಮುಂದೆ ಎಲ್ಲಿಗೆ ಹೋಗುವುದಂತ? ಗೋಕುಲಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆದರೆ ಲಾಲಿಸು ವಿಪ್ರನೆ ಗೋಕುಲಕ್ಕೋದರೆ ಎನಗೊಂದು ಪ್ರಕೃತಿಯ ಗೋಕುಲಕ್ಕೋದರೆ ಎನಗೊಂದು ಪ್ರಕೃತಿಯ ನೀದಯದಲ್ಲಿ ಮಾಡುವುದಾದರೆ ನೀದಯದಲ್ಲಿ ಮಾಡುವುದಾದರೆ ಮೊದಲು ಸುರುವೆ ತವ ಕೃತಿಯಾಗ ಆದರೆ ಲಾಲಿಸು ವಿಪ್ರನೆ ಗೋಕುಲಕ್ಕೋದರೆ ಎನಗೋ ದುಪಕೃತಿಯ ಗೋಕುಲದ ಹೆಸರು ಕೇಳುವಾಗ ನಿನ್ನ ಮುಖ ಅರಳುತ್ತದೆ. ಕಾರಣ ಇದೆ. ಗೋಕುಲಕ್ಕೆ ನೀವು ಹೋಗುವುದೇ ಹೌದಂತಾದ್ರೆ ಆದ್ರೆ ನನಗೊಂದು ಉಪಕಾರ ಮಾಡ್ಲಿಕ್ಕೆ ಆಗ್ತದೆ. ಉಪಕಾರ ಏನಮ್ಮ? ನಾವು ಬ್ರಾಹ್ಮಣರು, ನಮ್ಮ ಕ್ರಮವೇ ಹಾಗೆ. ಇನ್ನೊಬ್ಬರಿಗೆ ಏನಾದ್ರೂ ಉಪಕಾರ ಮಾಡುವುದು
ತಪ್ಪಿಯೂ ಅಪಕಾರ ಮಾಡುವುದವರಲ್ಲ ನಾವು. ತಮ್ಮ ದೊಡ್ಡ ಗುಣ ಅದು. ಪರೋಪಕಾರಾರ್ಥಾಯ ಇದಂ ಶರೀರವನ್ನುವ ಹಾಗೆ ನಾವು ಬದುಕುವುದು. ಸರಿ ಸ್ವಾಮಿ. ಆದ್ರೆ ಒಂದುಂಟಮ್ಮ, ಏನು? ನನಗೆ ಕೂಡುವ ಕೆಲಸವೇ ನೀನು ಹೇಳಬೇಕು, ಕೂಡದಿರುವ ಕೆಲಸ ಹೇಳಬಾರದು. ಛೆ, 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 ಖಂಡಿತ ನಿಮ್ಮಿಂದ ಆಗ್ತದೆ ಇದು. ಗೋಕುಲದಲ್ಲಿ ನಿಮಗೆ ರಾಧೆಯ ಪರಿಚಯ ಇದೆಯೇ? ರಾಧೆ ಹಾ. ಪರಿಚಯ ಉಂಟು ನನಗೆ. ಹೌದೇ? ಹೌದು. ಯಾರು? ರಾಧೆ. ಅದೇ ರಾಧೆ ಯಾರು ಅಂತ. ರಾಧೆ ಅಲ್ವಾ? ರಾಧೆಯ ಪರಿಚಯ ಉಂಟು. ರಾಧೆ ಅಂತ ಅದೇ ನಿಮಗೆ ಪರಿಚಯ ಇರುವ ರಾಧೆ ಯಾರು ಅಂತ. ಅದೇ ನೀನು ಹೇಳಿದ ರಾಧೆ ನನಗೆ ಪರಿಚಯ. ನನ್ನ ಅಕ್ಕ ರಾಧೆ. ನಿನ್ನ ಅಕ್ಕ ರಾಧೆಯ ಪರಿಚಯ? ಮದುವೆ ಆದವಳು. ಪರಿಚಯ ಉಂಟಪ್ಪ. ನಿನ್ನ ಅಕ್ಕ ಅಲ್ವಾ? ಹೌದೌದು. ಪರಿಚಯ ಉಂಟು. ಸ್ವಾಮಿ, ಹಾ. ಎಲ್ಲರೂ ಮೊದಲು ಜೊತೆಯಾಗಿ ತವರ ಮನೆಯಲ್ಲಿ ಇದ್ದವರು. ಮದುವೆ ಆಗಿ ಒಂದೊಂದು ಊರನ್ನು ಸೇರ್ಬೇಕಾಯಿತು. ಹೌದು. ಹಾಗೆ ನೋಡ್ಬೇಕು ಮನಸ್ಸಿದ್ರು. ಅದು ಹಾಗೆ ಅಲ್ವಾ ಮಗ? ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಬೆಕ್ಕು ಮರಿ ಹಿಟ್ಟ ಹಾಗೆ. ಇವತ್ತು ಇಲ್ಲಿ, ನಾಳೆ ಇನ್ನೊಂದು ಮನೆ. ಹಾಗೆ ನನ್ನ ಗೌಡನ್ ನೋಡ್ಬೇಕು, ಅವಳ ಜೊತೆ ಮಾತನಾಡ್ಬೇಕಿರುವಂತ ಮನಸ್ಸು ಸ್ವಾಮಿ. ಹೌದಾ? ಹೋಗ್ಲಿಕ್ಕೆ ಆಗ್ತದಾ ಗೋಕುಲಕ್ಕೆ? ಕೇಳುವವರಿಲ್ವ ನಮ್ಮನ್ನು ಹಾಗೆ ಹೋದ್ರೆ? ಹೌದಪ್ಪ. ಗಂಡಂದಿರು ಸ್ವಲ್ಪ ಜೋರಿದ್ರೆ ಹೆಣ್ಣು ಮಕ್ಕಳಿಗೆ ಮನೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಹೌದು ಸ್ವಾಮಿ. ಹಾಗೆ ಅವಳೇ ಇಲ್ಲಿಗೆ ಬಂದ್ರೆ ಅವಳ ಗಂಡ ಬಹುಶಃ ಪಾಪವ ಅಂತ. ಹಾಗಲ್ಲ, ಸ್ವಲ್ಪ ಪ್ರಯತ್ನ ಪಟ್ರೆ ಅವಳೇ ಬಂದ್ರೆ. ಹಾಗೆ ಒಂದು ಉಪಕಾರವನ್ನು ಮಾಡಬೇಕು. ಏನು ಉಪಕಾರಮ್ಮ? ಚಂದ್ರಾವಳಿಗೆ ನಿನ್ನನ್ನು ಕಾಣುವಂತ ಮನಸ್ಸಾಗಿದೆಯಂತೆ. ಆದಷ್ಟು ಬೇಗ ನೀನು ಸಿಂಧು ಗ್ರಾಮಕ್ಕೆ ಹೊರಟು ಬರಬೇಕು ಅಂತ ಹೋಗಿ ಹೇಳಿದ್ರೆ ಆಯ್ತು. ನೀನು ಚಂದ್ರಾವಳಿ ಅಲ್ವಾ? ನಿನ್ನ ಪರಿಚಯ ಉಂಟು ನನಗೆ. ಹೌದೇ? ಹೌದು. ನನಗೆ ಮತ್ತೆ ಯಾರ ಪರಿಚಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾರು? ರಜಭೂಮಿಗೆ ನಾವು ಸಣ್ಣಂದಿರುವಾಗ ನೀವು ಬಂದಿರಬೇಕು. ಹೌದೌದು. ಸರಿ ಸರಿ. ಹೌದೌದೌದು. ಉಪಕಾರ ಮಾಡಬೇಕು ನೀವು. ಏನಾದ್ರೂ ಕೊಡುವುದು ನಿಮಗೆ. ಹಾಗೆ ಏನಾದ್ರೂ ಕೊಟ್ಟರೆ ಆಗ್ತದ? ತೆಗೆದುಕೊಳ್ಳಿ, ಸ್ವೀಕರಿಸಬೇಕು. ಹಾಗೆ ಹೋಗುವುದಲ್ಲ. ಇಲ್ಲಿ ಎಷ್ಟು ಒಳಗೆ ಉಂಟಾದ ಮೇಲೆ ಮತ್ತೊಂದಿಷ್ಟು ಕೊಡ್ತೇನೆ. ಊಟ ಉಂಟ ಮಗ? ಸ್ವೀಕರಿಸಿ ಹೋಗಬೇಕು. ಊಟ ಮಾಡಿಯೇ ಹೊರಡ್ತೇನೆ, ಆಯ್ತಾ? ತರಳರು ಬರಲಿಲ್ಲವೆಂದು ಹೊರಗೆ ನಿಲ್ತು ರಂಗನು. ಹರುಷದಿಂದ ನೋಡುತ್ತಿರುವ ಸಮಯದೊಳ ಪಾರ್ವನು. ತೆರಳಲು ಕಂಡಾಗ ಕೃಷ್ಣ ಮನೆಗೆ ಕರೆದು ಅವರನು. ತೆರಳಲು ಕಂಡಾಗ ಕೃಷ್ಣ ಮನೆಗೆ ಕರೆದು ಅವರನು. ಕೃಷ್ಣ ಮನೆಗೆ ಕರೆದು ಅವರನು. ಭರಿತ ಶಮದಿ ಬಂದಿರೀಗ ಗಮನವೆಲ್ಲಿಗೆಲ್ದನು. ಹೆಬ್ಬಾಗಿಲಲ್ಲಿ ನಿಂತದ್ದು ನಾನು. ಬೆಳಿಗ್ಗೆ ಹೋಗುವಾಗ ಎಲ್ಲರೂ ಹೇಳ್ತಾರೆ, ಆಟಕ್ಕೆ ಖಂಡಿತ ಬರ್ತೇವೆ, ಆಟಕ್ಕೆ ಖಂಡಿತ ಬರ್ತೇವೆ. ಬರ್ತೇವೆ ಅಂತ ಹೇಳಿದವರು ಯಾರು ಸಮಯಕ್ಕೆ ಸರಿಯಾಗಿ ಬರುವುದೇ ಇಲ್ಲ. ಆದ್ರೂ ಕೆಲವು ಸಲ ಹಾಗೆ ಮಗ. ಕೆಲವರಿಗೆ ಆಟವೇ ಬೇಕು. ಹೌದು. ಕೆಲವರಿಗೆ ಆಟ ಇಲ್ಲದಿದ್ರೂ ಆಗ್ತದೆ. ಹಾಗೆ ಹೋದವರು ಯಾರು ಬರ್ತಾರೋ ಅಂತ ಕಾಯ್ತಾ ಇದ್ದೆ. ದೂರದಿಂದ ನೀವು ಬರುವುದನ್ನು ಕಂಡೆ. ವಿಪ್ರೋತ್ತಮರು. ಒಂದು ರೀತಿಯಲ್ಲಿ ನಡೆದಾಡುವ ದೇಗುಲ ನೀವು. ಹೌದಪ್ಪ. ಅದೇ ಹೇಗೆ? ಬ್ರಾಹ್ಮಣರು. ಧರೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರು ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು ನಡೆದಾಡುವ ದೇವರು. ರಾಮನೋ ಮಮ ದೇವತಃ. ಹೌದಪ್ಪ. ಎಲ್ಲಿ ಆದ್ರೂ ಹೋಗಲು ಕಾರಣ ಇಲ್ಲದೆ ನೀವು ಹೋಗುವವರಲ್ಲ. ಇಟ್ಟೇ ಹೊರಡುವುದಿಲ್ಲ. ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ದು ಹೋದಿರಿ, ಎಲ್ಲೂ ಕಾರ್ಯಕ್ರಮ ಇಲ್ಲದಿದ್ದ ಕಾರಣ ಇಲ್ಲಿಗೆ ಬಂದಿರಿ. ಆ ಸಮಸ್ಯೆ ಒಂದು ಇಲ್ಲ ಮಗ. ಎತ್ತಣ ದೆಸೆಯಿಂದ ಬಂದಿರಿ, ಎಲ್ಲಿ ಹೋಗ್ತಾ ಇದ್ದೀರಿ ಹೇಳ್ಬಹುದೇ? ಕೇವಲ ದರಿದ್ರರಯ್ಯ ಭೂವಲಯವ ತಿರುಗುತ್ತ ಚಂದ್ರಾವಳಿ ಮನೆಗೆ ಮೋದಿ ವಯ್ಯ ಬೆಳಗಾಗ ಪಾಲಿರಾದೆಯನ್ನು ಬರಗಿಳಿದಿಲ್ಲ ಸಂಗಾತ ಅವನಿತಿಯು ಬಹುತಿರದಿ ಪೀಡಿದೇಳು ಮರುಗುತ್ತ ಕೇವಲ ದರಿದ್ರರಯ್ಯ ಭೂವಲ
ಮಯವಾ ತಿರುಗುತ್ತ ಅಯ್ಯ ಕೇಳುವಾಗ ಕಣ್ಣೀರು ಬರ್ತಾ ಉಂಟು ಮಗು. ಏನು ಸ್ವಾಮಿ? ನಮ್ಮನ್ನು ಕೇಳುವವರು ನೀನಾದ್ರೂ ಇದ್ದೀಯಲ್ಲ ಅಂತ ನಮಗೆ ಸಂತೋಷ ಆಯ್ತು. ಕೇಳಲೇಬೇಕಾದವ ನಾನು, ಅರಸನ ಮಗನಲ್ವೇ? ಹೌದು. ದಾರಿಯಲ್ಲಿ ಬರುವ ನೀರು ಬರ್ತಾ ಇದ್ದ ನಮ್ಮನ್ನು ಮನೆಯವರೆಗೆ ನೀ ಕರ್ಕೊಂಡು ಬಂದಿದ್ದಿ. ಹೌದು ಮಗು, ನಮ್ಮ ಬಗ್ಗೆ ಹೇಳುವುದಕ್ಕೆ ಹೊರಟ್ರೆ ನಾವು ತಿರುಗಾಟದಲ್ಲೇ ಇರುವುದು ಮಗು. ತಿರುಗಾಟದವರು ನಾವು ತಿರುಗಾಟದಲ್ಲೇ ಇರುವುದು. ಬ್ರಾಹ್ಮಣರನ್ನು ಹಾರುವರು ಅಂತ ಹೇಳ್ತಾರೆ. ಹಾ, ನಿತ್ಯ ಸಂಚರಿಸುತ್ತಾ ಭಿಕ್ಷಾಟನೆ ಮಾಡುವುದೇ ಉದ್ಯೋಗ. ಹೌದು. ಬ್ರಾಹ್ಮಣರಿಗೆ ಬಡತನ ಅನ್ನೋದು ಭೂಷಣ ಅಲ್ವಾ? ಹಾ, ಏನಾಯ್ತು? ಅಂದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಸದಾ ಚರಣ ತತ್ಪರರಾಗಿರ್ಬೇಕು, ಹೌದು. ಅಂದ್ರೆ ನಡೀತಾ ಇರ್ಬೇಕು. ತಿರುಗಾಟದಲ್ಲೇ ಇರುವವರು ನೀವು. ಹೌದು. ಮತ್ತೆ ಕುಳಿತುಕೊಳ್ಳುವುದಿದ್ರೆ ಒಂದು 4 ತಿಂಗಳೆಲ್ಲ ಕುಳಿತುಕೊಳ್ಳಬಹುದು ಅಧ್ಯಯನಕ್ಕೆ. ಅದು ಸುಮ್ಮನೆ ಕೂತುಕೊಳ್ಳಿಕ್ಕೆ ಬಿಟ್ರೆ. ಹೌದು. ಹಾ. ಹಾಗೆ ತಿರುಗಾಟದಲ್ಲೇ ನಾನಿರುವಾಗ ಹಾ. ನಾನು ಈಗ ಸಿಂಧು ದೇಶಕ್ಕೆ ಹೋಗಿದ್ದೆ. ಸಿಂಧು ಗ್ರಾಮಕ್ಕೆ? ಹೌದು. ಅಲ್ಲಿ ಅಲ್ಲಿ ಯಾರ ಮನೆಗೆ ಹೋದ್ರಿ? ಅದೆಂತದ್ದು ನೀನು ಸಿಂಧು ಗ್ರಾಮ ಅಂತ ಹೇಳುವಾಗ? ಅಲ್ಲ, ಒಂದು ಊರಿನ ಬಗ್ಗೆ ಅಭಿಮಾನ ಇದ್ರೆ ಹಾ. ಅಲ್ಲಿ ಎಲ್ಲಿ ಹೋದ್ರಿ ಅಂತ ಕೇಳೋದು. ಹಾಗೆ ಹೋಗುವಾಗ ಹಾ. ಸಿಂಧು ಗ್ರಾಮದಲ್ಲಿ ಭಾರಿ ದೊಡ್ಡ ಮನೆಗೆ ನಾನು ಹೋದದ್ದು ಮಗು. ಯಾರಪ್ಪ? ಚಂದ್ರಾವಳಿಯನ್ನು. ಹೌದಾ? ಚಂದ್ರಾವಳಿಯನ್ನು ಅವಳ ಮನೆಗೆ ನಾನು ಹೋದೆ. ಚಂದ್ರಾವಳಿ ಮನೆಗೆ? ಹೌದೌದು. ಹೋಗಿ ಹಾ. ಅವಳನ್ನು ನೋಡುವಾಗ ಬೇಸರ ಆಗ್ತದೆ ಮಗ. ಏನು ಸರಿ ಸೌಖ್ಯ ಇಲ್ವಾ? ಎಂತದ್ದು? ಚಂದ್ರಾವಳಿಗೆ ಸೌಖ್ಯ ಇಲ್ವಾ? ಹಾಗಲ್ವಾ? ಮತ್ತೆ ಚಂದ್ರಾವಳಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಯಾಕೆ? ಈ ಹೆಣ್ಣು ಮಕ್ಕಳ ಕಷ್ಟ ಒಂದು ಹೆಣ್ಣು ಹೃದಯ ಇರುವವರಿಗೆ ಮಾತ್ರ ಗೊತ್ತಾಗುವುದು ಅಂತ. ಅವಳಿಗೇನು ಕಷ್ಟ? ಮದುವೆ ಆಗಿದೆ ಅಲ್ಲ? ಮದುವೆ ಆಗಿದೆ. ಹಾ. ಸಂಸಾರದಲ್ಲಿ ಅಕ್ಕ ಅನ್ನೋಳಿದ್ದಾಳಂತೆ. ಅವಳಿಗೆ ರಾಧೆ ಅಂತ ಹೆಸರಂತೆ ಅವಳದ್ದು. ಹೌದಾ? ಅವಳನ್ನು ನೋಡಬೇಕು, ಮಾತಾಡಬೇಕು ಅಂತ ಆಗಾಗ ಆಸೆ ಆಗುವುದಂತೆ ಮಗು. ಅದಕ್ಕೆ ಹಾಗೆ ನನ್ನಲ್ಲಿ ಹೇಳಿದ್ಲು. ಹಾ. ಇದೊಂದು ಗುಟ್ಟಿನ ವಿಷಯ. ಗುಟ್ಟು ಗುಟ್ಟು. ಹಾ. ಇದು ಗುಟ್ಟಿನಲ್ಲೇ ಇರಬೇಕಾದ ವಿಚಾರ. ಗುಟ್ಟಿನ ವಿಷಯ ಯಾರಿಗೂ ಕೇಳಬಾರ್ದು ಅಂತ ಇದ್ರ ಹತ್ತಿರ ಹೇಳಿ, ಯಾರಿಗೂ ಕೇಳುವುದಿಲ್ಲ. ಅಂದ್ರೆ ಅದು ಯಾರಿಗೂ ಕೇಳುವುದಿಲ್ಲ. ಕೇಳದೆ ನಾನು ಗಿಡ್ಡ ಮಗ. ಗಿಡ್ಡ? ಅದೊಂದು ಜಾತಿಯದ್ದುಂಟು ಗಿಡ್ಡ. ಎಂತದ್ದು ನೀನು ಏನು ಹೇಳುದು? ನಮ್ಮಲ್ಲಿ ಹಸುಗಳು ಗಿಡ್ಡ. ಹಾಗಲ್ಲ. ಅಂದ್ರೆ ಅವಳಿಗೆ ರಾಧೆಯನ್ನು ನೋಡ್ಬೇಕು ಅಂತ ಆಸೆ ಆಗಿದೆ ಅಂತೆ. ಹಾಗಂತ ಯಾರಲ್ಲಿಯೂ ಹೇಳಬಹುದಾ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಗೋಕುಲದಲ್ಲಿ ಒಬ್ಬ ಕೃಷ್ಣ ಅಂತ ಇದ್ದಾನಂತೆ. ಹೌದಾ? ಅದು ಕೃಷ್ಣ ಅಂತ? ಹೌದು. ಅವನನ್ನು ನೋಡಿದ್ದೀರಾ ನೀವು? ನೋಡ್ಲಿಲ್ವಾ? ಇದ್ದಾನೆ. ಹೆಣ್ಣು ಮಕ್ಕಳ ಸುದ್ದಿ ತೆಗೆದ್ರೆ ಆಗುದಿಲ್ಲ ಅಂತೆ ಅವನಿಗೆ. ಕಾಮುಕ. ಚಂದದ ಹೆಣ್ಣು ಮಕ್ಕಳಿದ್ರೆ ಆ ಮನೆಗೆಲ್ಲ ನುಗ್ಗುತ್ತಾನಂತೆ. ಹೌದಪ್ಪ. ಹೆಣ್ಣು ಅನ್ನುವ ಪಿತ್ತ ಅವನಿಗೆ. ಅವಳು ಹೇಳಿದ್ದಾಳೆ, ತಪ್ಪಿಯೂ ಕೃಷ್ಣನಲ್ಲಿ ಈ ವಿಷಯ ಹೇಳಬೇಡ ಅಂತ ಹೇಳಿದ್ದಾಳೆ. ಹೌದಾ? ಹೌದು. ನಿನ್ನಲ್ಲಿ ಒಂದು ಕೈ ಮುಗಿದು ಕೇಳುದು ಮಗ, ಈ ರಾಧೆಯ ಮನೆ ಎಲ್ಲುಂಟು ಮಗ? ರಾಧೆಯ ಮನೆ ಇದೇ ಮನೆ. ಇದೇ ಮನೆ. ನಾನು ಯಾರು ಗೊತ್ತಾ? ನೀನ್ ಯಾರು? ಅವಳು ಹೇಳಿದ್ಲಲ್ಲ ಕಾಮುಕ ಅಂತ. ಹೌದು. ಆ ಕೃಷ್ಣ ನಾನೇ. ಏನಾಯ್ತು? ಭಾರಿ ಕಷ್ಟ. ಬನ್ನಿ ಸ್ವಾಮಿ. ಊರಿಗೆ ಗೊತ್ತಾದ್ರೆ ಕಲ್ಲು ಹೊಡೆದು ಸಾಯಿಸ್ತಾರೋ ಅಂತ ನನ್ನನ್ನು. ಗೊತ್ತಿಲ್ಲದೆ ಒಂದು ವಿಷಯವನ್ನು ಹೇಳಿದ್ರೆ ಯಾರಿಗೂ ಬೇಸರ ಇಲ್ಲ. ನೀವು ಗೊತ್ತಿಲ್ಲದೆ ಹೇಳಿದ್ದಲ್ವಾ? ನಾನು ಯಾರಲ್ಲೂ ಹೇಳುವುದಿಲ್ಲ. ಈಗ ರಾಧೆಯನ್ನು ಕಾಣಬೇಕು ಅಂತ ಚಂದ್ರಾವಳಿಗೆ ಮನಸ್ಸ. ಹೌದು. ನೀವು ಬರುವುದು ಸ್ವಲ್ಪ ತಡ ಆಯ್ತು. ನೀವು ಬರುವಾಗ ಅಲ್ಲಿಂದು ಹೆಂಗಸು ಹೋಗ್ತಾ ಇದ್ದದ್ದು ನೋಡಿದ್ರ? ಹೌದು. ಬೆಳ್ಳಗೆ. ಹೌದು. ಅದು ಬಿಳಿ ಸೀರೆ ಹುಟ್ಟಿದ್ರು ಅಂತ. ಬಿಳಿ ಸೀರೆ? ಹೌದು. ಬಿಳಿ ಸೀರೆ ಹುಟ್ಟದ್ದಲ್ಲ. ಇವತ್ತು ಯಾವ್ದು ಹುಟ್ಟಿದ್ದಾಳೆ ಅಂತ ಗೊತ್ತಿಲ್ಲ. ಬಿಳಿ ಅಂತೂ ಉಡ್ಲಿಕ್ಕಿಲ್ಲ. ಇಲ್ವಾ? ಬಿಳಿ ಹುಟ್ಟು ಹೋಗ್ಕೊಂಡು ಹೋಗ್ಲಿ. ನನಗೆ ಕಣ್ಣು ಮಂಜಾಯ್ತಲ್ಲ ಮಗ. ಅದು ಯಾರು ಗೊತ್ತಾ? ರಾಧೆ ಅಂತ ಅವಳ ಹೆಸರು. ರಾಧೆ? ಅವಳು ದೂರ ಹೋದದ್ದು. ನನ್ನಲ್ಲಿ ಕೇಳಿದ್ರು, ಚಂದ್ರಾವಳಿಯನ್ನೊಮ್ಮೆ ನೋಡಬೇಕು, ನನ್ನನ್ನೊಮ್ಮೆ ಕಳುಹಿಸಿಕೊಡಿ ಹೀಗೆ ಹೇಳಿದಾಗ ನಾನೇ ಕಳುಹಿಸಿಕೊಟ್ಟದ್ದು. ಹೋಗಿ ಆಯ್ತಾ? ಹೋಗಿ ಆಯ್ತಾಗಾದ್ರೆ? ಆಯ್ತಾಯ್ತು. ಬೇಸರ ಇಲ್ಲ. ನೀವು ಹೇಳಿದ ಮೇಲಾದ್ರೂ ಹೋದ್ಲಲ್ಲ ಅವಳು. ಹೌದಪ್ಪ. ನನಗಿನ್ನೊಂದು ಅದೊಂದು ಸಮಾಧಾನ ಆಯ್ತು. ದೂರದಿಂದ ಬಂದವರು. ನಿಮಗೆ ದಕ್ಷಿಣೆ
ದಕ್ಷಿಣೆ ಬೇಕು ಅಂತ ಅಲ್ಲ, ಆದ್ರೆ ಕೊಡಬೇಕು ಹೌದೌದು. ಬ್ರಾಹ್ಮಣರಿಗೆ. ಇದು 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 ಹೀಗೆ ಇದು ಇಷ್ಟು ಎಷ್ಟು ಹೀಗೆ ಇದು ದಾರಿ ಮತ್ತೆ ಎಷ್ಟು ಕೊಡಬೇಕು ಅಂತ ಅಲ್ಲಿ ಬರ್ದಿಟ್ಟಿದ್ದೇವೆ. ಹೌದು. ಅಷ್ಟು ಹಾಕಿ ಕೊಡ್ತಾರೆ. ಅಷ್ಟೇ ಕೊಡುವುದ? ಬೇರೆ ಏನಾದ್ರೂ ಹೊತ್ತುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಬೇಕು ಹಾ. ಅದೆಲ್ಲ ಹಿಡ್ಕೊಂಡು ಹೋಗು. ಸರಿ ಆಯ್ತಾ? ಶತಮಾನಂ ಭವತಿ ಶತಾಯುಷ್ಯ. ಅಪ್ಪ, ಯಾರಲ್ಲಿ ತಿಳಿಬಾರ್ದು ಅಂತ ವಿಷಯ ತಿಳಿ. ಹಾಗಿದ್ರೆ ನನ್ನ ಶಪಥ ಈಡೇರುವುದಕ್ಕೆ ಸಮಯ ಕೂಡಿ ಬಂತು. ಏನ್ ಮಾಡೋಣ? ನಾನೇ ಒಂದು ಸ್ತ್ರೀವೇಷ ಮಾಡಿದ್ರೆ ಏನು ಏನು ಇನ್ನು ಮೊದಲೆಲ್ಲ ನನ್ನ ಸ್ತ್ರೀವೇಷ ನಿಮಗೆ ಒಳ್ಳೇದಾಗ್ತಾ ಇತ್ತು. ಈಗ ನನ್ನ ಸ್ತ್ರೀವೇಷ ಬೇಡ ನಿಮಗೆ. ಚಂದದ ಸ್ತ್ರೀವೇಷ ಉಂಟಲ್ಲ, ಅನಿವಾರ್ಯಕ್ಕೆ ನಾನು ಬೇಕಾದೀತು, ನೆನಪಿಟ್ಟುಕೊಳ್ಳಿ. ನಾನೇ ಒಂದು ಸ್ತ್ರೀವೇಷ ಯಾವುದು ರಾಧೆಯಂತೆಯೇ ರೂಪವನ್ನು ತಳೆದು ಅಲ್ಲಿಗೆ ಹೋಗ್ತೇನೆ ನೋಡಿ. ಕೇಳು ಭೂಪಾನ ಪೇಳುವ ವಚನವನು ಕೃಷ್ಣನ ಮಗಿಮೆಯನು ರಾಧೆಯ ತೀತ ವೇಷವ ಧರಿಸಿದನು ಧರಿಸಿದನು ಭೂಪ ಕೃಷ್ಣನ ಮಗಿಮೆಯನು ಕೃಷ್ಣ ವೇಷವ ಧರಿಸಿದನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟುತ್ತ ಸೀರೆಯನು ನಿರಿದುಟ್ಟು ಸೀರೆಯನು ತೊಟ್ಟನು ರವಕೆಯನು ತೊಟ್ಟನು ರವಕೆಯನು ಸೀರೆಯ ವೇಷವನ್ನು
ಧರಿಸಿದನು ಭೇದವಿಲ್ಲದ ಆಭರಣವ ಧರಿಸಿದನು ಆಭರಣವ ಧರಿಸಿದನು ಮುಡಿದನು ಕುಸುಮಗಳನ್ನು ಕುಸುಮ ಮುಡಿದನು ಕುಸುಮಗಳನ್ನು ಇಂದು ಮುಖ್ಯ ಪರಿಮಳಗಳ ಪೂಸಿ ಪರಿಮಳಗಳ ಪೂಸುತ್ತ ವೈನೋದ ತಿಲ್ದ ಕುಂಕುಮವ ಇಟ್ಟನೋ ವಿನೋದದಿಲ್ದ ಕುಂಕುಮವ ಇಟ್ಟನೋ ತಿಲಕವನಿಟ್ಟನು ನಾಮವನಿಟ್ಟನು ತಿಲಕವ ವೇಷವ ಧರಿಸಿದನು ರಾಧೆಯಂತೆ ವೇಷವ ಧರಿಸಿದನು ಕೃಷ್ಣನೋ ಬಾಚುತ ತಲೆಯಲ್ಲೂ ಮೋದದಿಂದ ಗಿರಿದುಟ್ಟುತ್ತ ತೀರೆಯೇನು ತೊಟ್ಟನು ರವಕೆಯೇನು ಉಟ್ಟನು ಸೀರೆಯೇನು ತೊಟ್ಟನು ರವಕೆಯೇನು ಉಟ್ಟನು ಸೀರೆಯನು ಕೃಷ್ಣನ ಮಗಿಮೆಯನು ಪೇಳುವ ವಚನವನು
ಕೃಷ್ಣನ ಮಗಿಮೆಯನು ಮಹಿಮೆಯನು ವೇಷವ ಧರಿಸಿದನು ಸರಿ ಆಯ್ತಲ್ಲ? ನಮಸ್ಕಾರ. ನಮಸ್ಕಾರ. ನೀವೇನು ಹಾಗೆ ನೋಡುವುದು? ಅದೇ ಹೀಗೇನು ನಿಮ್ಗೆ ಗೊತ್ತಾಯ್ತಾ? ಏನು ಗೊತ್ತಾಗಲ್ಲ. ರಾಧಮ್ಮ. ಈಗ ಸಂತೋಷ ಆಯ್ತು. ವೇಷ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಸ್ವಾಮಿ. ಇದು ರಾಧೆ ಅಲ್ಲ, ರಾಧೆ ಅಲ್ಲ, ಮತ್ತೆ ರಾಧೆಯಂತೆ. ದೇವರ ವೇಷ. ದೇವರ ವೇಷ. ಇದು ಶ್ರೀಧರನ ಸ್ತ್ರೀ ವೇಷ. ಹೇಗಾಗಿದೆ? ಒಳ್ಳೆ ಆಗಿದೆ. ಸ್ತ್ರೀ ವೇಷ ಆಗಬಹುದು. ಸ್ತ್ರೀ ವೇಷ ಆಗಬಹುದು ಸ್ವಾಮಿ. ವೇಷ ಮಾಡುವುದಕ್ಕೆ ಅಡ್ಡಿ ಇಲ್ಲ. ಅದಕ್ಕೆ ಸರಿಯಾದ ಪೂರಕವಾಗುವಂತಹ ಸಾಮಗ್ರಿಗಳು ಬೇಕಲ್ಲ? ಇಲ್ವಾ? ಅಯ್ಯೋ ದೇವರೇ, ಬಹಳ ಕಷ್ಟಪಟ್ಟು ಹೊಂದಿಸಿಕೊಂಡಿದ್ದೇನೆ. ಎಲ್ಲ ಹೆಂಡತಿದ್ದೆ ಸ್ವಾಮಿ, ನನ್ನದೇನಿಲ್ಲ. ಅವಳಲ್ಲಿರ್ಬೇಕು. ಸೀರೆ ಹೇಗುಂಟು, ಕುಪ್ಪಸ ಹೇಗುಂಟು, ಒಳ್ಳೆ ಇದಕ್ಕೆ ಒಪ್ಪುವಂತಹ ಕುಪ್ಪಸ ಯಾವ ಕೆಲಸ ಆದ್ರೂ ಆಗ್ಬೋದು. ಈ ಸೀರೆ ಉಡುವ ಕೆಲಸ ಉಂಟಲ್ಲ, ಸಾಕೋ ಸಾಕು. ಈ ಕಡೆಯಿಂದ ನೆರಿಗೆ ಹಿಡಿದ್ರೆ ಆ ಕಡೆಯಿಂದ ಜಾರುವುದು, ಆ ಕಡೆ ನೆರಿಗೆ ಹಿಡಿದ್ರೆ ಈ ಕಡೆಯಿಂದ ಜಾರುವುದು. ಅದಕ್ಕೆ ಹೆಣ್ಣು ಮಕ್ಕಳು ಸೀರೆ ಬೇಡ ಅಂತ ಹೇಳುವುದು. ಸುಲಭ ದರ ಹಾಕಿಕೊಳ್ಳುವುದಕ್ಕೆ
ಆದ್ರೆ ಹಾ. ಹೆಣ್ಣಿಗೆ ನಿಜವಾದ ಸಂಸ್ಕಾರ ಬರ್ಬೇಕಾ? ಹಾ. ಎಲ್ಲ ಹೆಣ್ಣು ಮಕ್ಕಳು ಸೀರೆ ಉಡಬೇಕು. ಕೆಲವೆಲ್ಲ ಹೆಣ್ಣು ಮಕ್ಕಳು ಹೋಗೋದು ನೋಡ್ಬೇಕು, ದಸ ಬಸ ದಸ ಬಸ ಕಾಲ್ ಮೇಲೆ ಕಾಲು ಹಾಕಿಕೊಳ್ಳುವುದು. ನೋಡುವ ಸೀರೆ ಉಟ್ಟು ಮಾಡ್ರಿ, ಹಾ. ಆಗುವುದಿಲ್ಲ. ಆಗುದಿಲ್ವಾ? ನಿನ್ನ ವ್ಯಾಪ್ತಿ ಇಷ್ಟೇ, ಅಳತೆ ಇಷ್ಟೇ, ತೋರಿಸಿಕೊಡುವುದು ಸೀರೆ ಸ್ವಾಮಿ. ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ. ಏನು? ನೀವು ಹೆಚ್ಚಾಗಿ ಹೆಂಡತಿಯನ್ನು ಕರೆದುಕೊಂಡೇ ಹೋಗುದು ಕಾರ್ಯಕ್ರಮಕ್ಕೆಲ್ಲ ಹೋಗುವಾಗ. ಹೆಂಡತಿಗೊಂದು ಜೋರು ಮಾಡಬೇಕು. ಇಲ್ಲ, ಯಾಕೆ? ಆಯ್ತೇನೆ, ಹಾ ಹಾ, ಬೇಗ ಸಿದ್ಧಳಾಗುವಂತ. ನಾನೇ ತಯಾರು ಮಾಡ್ತೇನೆ. ಆ ಹೆಂಡತಿಯ ಯೋಗ ನೋಡಿ. ಮೆಲ್ಲ. ಹೌದು ಹೌದು, ಈ ಹೆಣ್ಣು ಮಕ್ಕಳ ಕಷ್ಟ ಏನು ಅಂತ ಗೊತ್ತಾಗಬೇಕಾ? ಹಾ ಹಾ. ಪ್ರತಿಯೊಬ್ಬ ಗಂಡಸರೊಂದು ಸೀರೆ ಉಡಬೇಕು. ಉಡ್ಬೇಕು ಒಮ್ಮೆ ಆದ್ರೂ ವರ್ಷಕ್ಕೊಮ್ಮೆ. ಹೌದು, ನಿಮಗೆ ಆ ಸಮಸ್ಯೆ ಇಲ್ಲ. ನೀವು ಮೊದಲು ಸ್ತ್ರೀವೇಷ ಮಾಡಿಕೊಂಡಿದ್ದವರೇ. ನೆರಿಗೆಯು ಚೆನ್ನಾಗಿ ಹಿಡಿಯುತ್ತೀರಿ, ಸೀರೆಯು ಚೆಂದಾಗಿ ಬೇಡ ಹೇಳಿದ್ರೆ ನಾನು ನನಗೆ ಬಹಳ ಕಷ್ಟಕರವಾಯಿತು ಸ್ವಾಮಿ. ಎಷ್ಟು ಬೇಕು ಅಷ್ಟು ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. ಒಳ್ಳೆ. ಕೆಲವೆಲ್ಲ ಹೆಣ್ಣು ಮಕ್ಕಳು ಶೃಂಗಾರ ಮಾಡಿಕೊಳ್ಳುವುದುಂಟು. ಹೌದಪ್ಪ. ಕಪ್ಪು ಸೀರೆ ಉಡುವುದು, ಕಪ್ಪು ಕುಪ್ಪಸ, ಅಯ್ಯೋ, ಕಪ್ಪು ಪಾದರಕ್ಷೆ, ಕೇಳಿದ್ರೆ ಹೇಳುದು ಹೊಂದಾಣಿಕೆ ಅಂತ. ಕಪ್ಪು ಬೊಟ್ಟು, ತಿಲಕವು ಕಪ್ಪು. ಹೌದು. ಅದು ಕಾಣುವುದು ಹೇಗೆ? ಕಾಗಿ. ನೋಡಿ ಎಷ್ಟು ಒಳ್ಳೆ ಅನುಭವ. ಎಷ್ಟು ಮಂದಿ ಹೆಣ್ಣು ಮಕ್ಕಳು ನೋಡಿದ್ರಿ ನೀವು. ಇನ್ನು ಕೆಲವು ಹೆಣ್ಣು ಮಕ್ಕಳಿದ್ದಾರೆ, ಬಿಳಿ ಸೀರೆ ಬಿಳಿ ಕುಪ್ಪಸ, ಕಾಣುವುದು ಹೇಗೆ? ಅದು ಕೊಕ್ಕರೆ. ಒಳ್ಳೆ ಉಪಮೆ. ಹಾಗೆ ಇನ್ನು ಕೆಲವರು ಹಾಗಲ್ಲ, ತಮ್ಮಲ್ಲಿ ಇಲ್ಲದಿದ್ರು ಕೂಡ ಪಕ್ಕದ ಮನೆಯಲ್ಲಿ ಕೇಳುವುದು, ಇವತ್ತೊಂದು ಕಾರ್ಯಕ್ರಮ ಉಂಟು, ನಾನು ಹಾಕಿಕೊಳ್ಳುತ್ತೇನೆ, ಆಮೇಲೆ ತಂದು ಕೊಡ್ತೇನೆ ಅಂತ. ಅದು ಕಾಣುವುದು ಹೇಗೆ? ಅದು ಹಾಕುವುದಲ್ಲ, ಹೇರಿಕೊಳ್ಳುವುದು. ಅದು ಅಂಬಾರಿಯೇ ಸ್ವಾಮಿ. ಅಷ್ಟೇ. ಹೌದು ಹೌದು, ನಾನು ಹಾಗಲ್ಲ. ಹಿತಮಿತವಾದ ಶೃಂಗಾರ. ತಿಲಕ ಹೇಗಾಗಿದೆ? ಶ್ರೀಧರನ ವೇಷ ಹೇಗೆ? ತಿಲಕ ಒಳ್ಳೆ. ತಿಲಕ ನಾಮ ಒಳ್ಳೆ ನಾಮ ಒಂದು ಒಳ್ಳೆ. ಇಲ್ಲ ಅಭ್ಯಾಸ ಯಾವಾಗ ಅದರಲ್ಲಿ ನೀವು ಕಸ್ತೂರಿ ತಿಲಕ ಬೇಕು, ಅದು ಬೇಕು. ಈ ಸುಗಂಧ. ಹೌದೌದು. ನೀವು ಸೆಕೆಗೆ ಪೂಸಿಕೊಳ್ಳಿಲ್ಲ, ನಾನು ಹಾಗಲ್ಲ, ಸುಗಂಧ ದ್ರವ್ಯವನ್ನು ಪೂಸಿಕೊಂಡಿದ್ದೇನೆ. ಈ ವೇಷ ಯಾಕೆ? ಇದು ಮೋಸ ಮಾಡುವುದಕ್ಕೆ. ಹಾಗಂತ ವೇಷಧಾರಿಗಳೆಲ್ಲ ಮೋಸಧಾರಿಗಳೆಲ್ಲ. ನಮಗಾಗುವಂತಹ ಮೋಸವನ್ನು ತಪ್ಪಿಸುವುದಕ್ಕೆ ಕೆಲವೊಮ್ಮೆ ವೇಷ ಮಾಡಬೇಕಾಗುತ್ತದೆ. ಆ ಚಂದ್ರಾವಳಿಗೆ ಒಂದು ಅಹಂಕಾರ ಉಂಟು, ತಾನೇ ರೂಪವಂತೆ ಎನ್ನುವ ಹಾಗೆ. ಆ ಚಂದ್ರಗೊಬ್ಬನಿಗೂ ಹಾಗೆ ಆ ಅಹಂಕಾರವನ್ನು ಇಳಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ನಾನೇ ವೇಷ ಮಾಡಿದ್ದು. ನಿಮ್ಮಲ್ಲೊಂದು ಕಿವಿ ಮಾತು ಸ್ವಾಮಿ. ಏನು? ಚಂದ್ರಾವಳಿ ರಾಧೆಯನ್ನು ನೋಡಬೇಕು. ಚಂದ್ರಾವಳಿ ರಾಧೆಯನ್ನು ನೋಡಬೇಕು. ರಾಧೆ ಚಂದ್ರಾವಳಿಯನ್ನು ಕಾಣಬಾರದು. ಗೊತ್ತಾಯ್ತು, ನಮಗೆ ಗೊತ್ತಾಗದೆ. ಅದೆಲ್ಲ ಬೇಗ ಹೊಳಿತದೆ. ಆದಷ್ಟು ಬೇಗ